ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಮೊದಲ ಬಾರಿಗೆ ಆದ ನಂಬಿಕೆ ದ್ರೋಹ ಅದು ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಅದೇ ಎರಡನೇ ಬಾರಿಗೆ ಆದ ನಂಬಿಕೆ ದ್ರೋಹ ನಮ್ಮ ಮೂರ್ಖತನವನ್ನು ಸೂಚಿಸುತ್ತದೆ. ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಅಂದರೆ ಅದು ನಂಬಿಕೆ. ಅದನ್ನು ಸಂಪಾದಿಸಲು ವರ್ಷಗಳೇ ಬೇಕು, ಆದರೆ ಅದನ್ನು ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ಯಾರದೋ ಉದಾಹರಣೆಗಳನ್ನು ಹೇಳುತ್ತಾ ಜೀವನವೆಲ್ಲ ಕಳೆಯುವ ಬದಲು ನಾವು ಕೂಡ ಹಲವು ಜನರಿಗೆ ಉದಾಹರಣೆಯಾಗಲು ಪ್ರಯತ್ನಿಸೋಣ. ಜೀವನದಲ್ಲಿ ಯಾರನ್ನಾದರೂ ಮರೆತು ಬಿಡಿ, ಆದರೆ ನಿನ್ನ ಕೈಯಲ್ಲಿ ಏನೂ ಸಾಧಿಸಲು ಸಾಧ್ಯವಿಲ್ಲ ಎನ್ನುತ್ತಾರಲ್ಲ, ಅಂಥವರನ್ನು ಎಂದಿಗೂ ಮರೆಯಬೇಡಿ. ಯಾಕೆಂದರೆ ನಮ್ಮ ಜೀವನಕ್ಕೆ ಸ್ಫೂರ್ತಿ ಅವರೇ. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ, ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತದೆ. ನಾವು ಕಷ್ಟಗಳನ್ನು ಎದುರಿಸಿ ಸುಟ್ಟ ಇಟ್ಟಿಗೆ ಆಗಬೇಕೇ ಹೊರತು ಸುಟ್ಟು ಬೂದಿಯಾಗುವ ಕಟ್ಟಿಗೆ ಆಗಬಾರದು. ಜೀವ ನಮ್ಮ ಮಾತು ಕೇಳಲ್ಲ, ಯಾವಾಗ ಬೇಕಾದರೂ ಹಾರಿ ಹೋಗಬಹುದು. ಆದರೆ ಜೀವನ ಆಗಲ್ಲ, ಅದು ನಮ್ಮ ಮಾತು ಕೇಳುತ್ತದೆ. ಜೀವನವನ್ನು ನಾವು ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು. ನಮ್ಮ ಜೀವನದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ಏನು ಗೊತ್ತಾ? ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳ ಬಳಿ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದು. ಕಾಲ ಕೆಟ್ಟಿತೆಂದು ಎಲ್ಲರೂ ಹೇಳುತ್ತಾರೆ, ಆದರೆ ಕಾಲ ಕೆಟ್ಟಿರುವುದು ಜನರ ನಡತೆ ಹಾಗೂ ಆಚಾರ ವಿಚಾರಗಳು. ದುಡ್ಡಿಲ್ಲದವ ನಿಜವಾದ ಬಡವನಲ್ಲ, ತನ್ನ ಬದುಕಿಗೆ ಒಂದು ಗುರಿ ಹಾಗೂ ಕನಸು ಇಲ್ಲದವ ನಿಜವಾದ ಬಡವ. ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ, ಅದು ಕಣ್ಣೀರು ತರಬಹುದು. ಮುಂದೆ ಆಗುವ ಕ್ಷಣಗಳ ಬಗ್ಗೆಯೂ ಚಿಂತಿಸಬೇಡಿ, ಅದು ಗಾಬರಿ ತರಬಹುದು. ಇಂದಿನ ಕ್ಷಣಗಳನ್ನು ಖುಷಿಯಿಂದ ಸ್ವೀಕರಿಸಿ, ಮನಸ್ಸಿಗೆ ಉಲ್ಲಾಸ ತರಬಹುದು. ಇನ್ನಷ್ಟು ಹೊಸ ಸ್ಫೂರ್ತಿದಾಯಕ ಮಾತುಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.